ಮಂಗಳೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಯಾವುದೇ ರೀತಿಯ ವಾರ್ನಿಂಗ್ ಮಾಡದೆ ಫೈರಿಂಗ್ ಮಾಡಿದ್ದು ತಪ್ಪು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ತನಿಖೆಯಾಗಲೇಬೇಕು ಎಂದು ನಿವೃತ್ತ ಡಿಸಿಪಿ ಜಿಎ ಬಾವ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಶೂಟೌಟ್ ಮಾಡುವುದಕ್ಕೂ ಮುನ್ನ ಜನರಿಗೆ ವಾರ್ನಿಂಗ್ ನೀಡಬೇಕಿತ್ತು. ಯಾವುದೇ ರೀತಿಯ ವಾರ್ನಿಂಗ್ ನೀಡದೆ ಏಕಾಏಕಿ ಶೂಟ್ ಮಾಡಿದ್ದಾರೆ. ಈ ಬಗ್ಗೆ ನ್ಯಾಯಾಂಗ ತನಿಖೆಯಾಗಲೇಬೇಕು. ತಪ್ಪು ಯಾರೇ ಮಾಡಿರಲಿ, ನ್ಯಾಯಾಂಗ ತನಿಖೆ ಮಾಡಿದ್ರೆ ತಪ್ಪು ಹೊರಬರುತ್ತೆ ಅಂತ ಹೇಳಿದರು. ಒಂದು ಫೈರಿಂಗ್ ಅಂತಂದರೆ ಅದಕ್ಕೆ ತುಂಬ ಪ್ರೊಸೀಜರ್ ಇದೆ. ಸುಪ್ರೀಂ ಕೋರ್ಟ್ರು ಜಡ್ಜ್ಮೆಂಟ್ ಇದೆ. ಏನಂತಂದರೆ ಫೈರಿಂಗ್ ಮಾಡುವಾಗ ಒಂದು ಜನರಿಗೆ ಗೊತ್ತಾಗಬೇಕು. ಮೊದಲು ಒಂದು ಫೈರಿಂಗ್ ಆದ ನಂತರ ಈಗ ಫೈರಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಲಾಠಿ ಚಾರ್ಜ್ ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಫೈರಿಂಗ್ ಆದರೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಒಂದು ಫೈರಿಂಗ್ ಮಾಡಿದ ನಂತರ ಅವರಿಗೆ ಗ್ಯಾಪ್ ಕೊಟ್ಟು ಮತ್ತೆ ಫೈರಿಂಗ್ ಮಾಡಬೇಕಾಗುತ್ತೆ. ಆವಾಗ ಜನರು ತಿಳ್ಕೊತಾರೆ. ಇದು ನಾನು ನಿನ್ನೆ ನೋಡಿದ ಕ್ಲಿಪ್ ಇದೆಲ್ಲ ವಾಟ್ಸಪ್ಪಲ್ಲಿ ಬಂದು ನೋಡಿದ್ರು ಅಂತಂದರೆ ಬಡ 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 ಅಂತ ಹೇಳಿಕೊಂಡು ಫೈರಿಂಗ್ ಮಾಡಿದ್ದಾರೆ. ಯಾವುದೇ ಒಂದು ವಾರ್ನಿಂಗ್ ಮಾಡಿಲ್ಲ. ಇಷ್ಟೂ ಬಂದೋಬಸ್ತಲ್ಲಿ ಒಂದೇ ಒಂದು ಮೈಕ್ ಇಟ್ಟುಕೊಂಡು ಒಂದು ಜೀಪ್ ಆಗಲಿ ವ್ಯಾನ್ ಆಗಲಿ ಅನೌನ್ಸ್ ಮಾಡಿದ್ದು ನಾನು ನೋಡಿಲ್ಲ. ಜನರಿಗೆ ವಾರ್ನಿಂಗ್ ಮಾಡಬೇಕಾಗುತ್ತೆ. ಇದು ಯಾವುದೇ ಪ್ರೊಸೀಜರು ಫಾಲೋ ಮಾಡದೆ ಇವರು ಏಕಾಏಕಿ ಈ ಒಂದು ಫೈರಿಂಗ್ ಮಾಡಿ ಇಬ್ಬರು ಸತ್ತಿದ್ದಾರೆ. ಈ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಮಾಡಿದರೆ ಸತ್ಯ ಸಂಗತಿ ಹೊರಗೆ ಬರುತ್ತೆ. ಇದು ಒಂದು ವಿನಂತಿ.